ಎಲ್ಲರಿಗೂ ನಮಸ್ಕಾರ. ಹಳ್ಳಿ ಅಡಿಗೆಯಲ್ಲಿ ಉಂಟಲ್ವ, ಇವತ್ತಿನ ದಿನ ನಾನು ಓಡರೊಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ. ತುಳುನಾಡಿನಲ್ಲಿ ಭಾರಿ ಒಂದು ಫೇಮಸ್ ಆದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು. ನಾವು ಬೆಳಗಿನ ಹೊತ್ತು ತಿಂಡಿಗೆಲ್ಲ ಹೆಚ್ಚಾಗಿ ಈ ರೊಟ್ಟಿ ಅಂಥದ್ದನ್ನೇ ಹೆಚ್ಚಾಗಿ ಮಾಡೋದು. ಅದರಲ್ಲಿ ಕೂಡ ಈ ಓಡರೊಟ್ಟಿ ಅನ್ನೋದೊಂದು ಫೇಮಸ್ ಅಂತಲೇ ಹೇಳ್ಬೋದು. ಹಾಗೆ ಅದರ ಜೊತೆಗೆ ನಾನು ಬಂಗುಡೆಯದ್ದು ಪುಳಿಮುಂಚಿ ಮಾಡ್ತಾ ಇದ್ದೇನೆ. ಬಂಗುಡೆ ಪುಳಿಮುಂಚಿ ಮತ್ತು ಓಡರೊಟ್ಟಿ ಇದ್ದರೆ ತುಂಬಾ ಸೂಪರ್ ಆಗಿರ್ತದೆ ತಿನ್ನಲಿಕ್ಕೆ. ಹಾಗೆ ಈ ಓಡರೊಟ್ಟಿಗೆ ಉಂಟಲ್ವಾ, ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಿಂದ ಕರೀತಾರೆ. ಅಂದರೆ ಕೆಲವರು ಕಪ್ಪ ರೊಟ್ಟಿ ಅಂತಾರೆ, ಕೆಲವರು ಓಡರೊಟ್ಟಿ ಅಂತಾರೆ, ಇನ್ನು ಕೆಲವರು ಉಪ್ಪು ದೋಸೆ ಅಂತ ಹೇಳಿ ಹೇಳ್ತಾರೆ. ನಾವು ಹೆಚ್ಚಾಗಿ ಓಡರೊಟ್ಟಿ ಅಂತಲೇ ಹೇಳೋದು. ಓಕೆ, ಇವಾಗ ಅಡುಗೆನ ಶುರು ಮಾಡ್ಕೊಳ್ಳೋಣ. ಈಗ ಒಳ್ಳೆಲ್ಲ ರೆಡಿಯಾಗಿದೆ. ಈಗ ನಾನು ಓಡರೊಟ್ಟಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೇನೆ ಅಂತೇಳಿ ತೋರಿಸ್ತೇನೆ. ನಾನಿಲ್ಲಿ ಅರ್ಧ kg ಬೆಳ್ತಿಗೆ ಅಕ್ಕಿಯನ್ನು ಒಂದು 5 ಗಂಟೆ ಹೊತ್ತು ನೀರಲ್ಲಿ ನೆನೆಸಿ ಇಟ್ಟಿದ್ದೇನೆ. ಆಮೇಲೆ ಒಂದು ಕಪ್ನಲ್ಲಿ 3/4 ಕಪ್ನಷ್ಟು ಅನ್ನ ತಗೊಂಡಿದ್ದೇನೆ. ನಾನು ಇಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿದ್ದೇನೆ. ಅಂದರೆ ನಾವು ಕುಚ್ಚಲಕ್ಕಿ ಅನ್ನನೇ ಊಟ ಮಾಡೋದ್ರಿಂದ ಅದನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಬೆಳ್ತಿಗೆ ಅಕ್ಕಿ ಅನ್ನ ಕೂಡ ಹಾಕ್ಬೋದು, ಇಲ್ಲಾಂದರೆ ರೇಷನ್ ಅಕ್ಕಿ ಬರ್ತದಲ್ವ, ರೇಷನ್ ಇದು ಕುಚ್ಚಲಕ್ಕಿ ಬರ್ತದೆ ನೋಡಿ, ಅದರ ಅನ್ನ ಕೂಡ ಮಾಡಿ ಹಾಕ್ಕೊಳ್ಬೋದು. 3/4 ಬೌಲು ತೊಗೊಂಡಿದ್ದೇನೆ ಅರ್ಧ kg ಅಕ್ಕಿಗೆ. ಇದೊಂದು ಕರೆಕ್ಟಾಗಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಜಾಸ್ತಿ ಕೂಡ ಹಾಕಬಾರ್ದು ಅನ್ನ, ಕಡಿಮೆ ಕೂಡ ಹಾಕಬಾರ್ದು. ಇದೇ ಕ್ವಾಂಟಿಟಿಯಲ್ಲಿ ಹಾಕಿ. ಓಕೆ, ಇವಾಗ ಅನ್ನ ಮತ್ತು ಅಕ್ಕಿಯನ್ನು ಹಾಕಿ ರುಬ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೇನೆ. ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ದೇನೆ ನಾನಿಲ್ಲಿ. ರುಬ್ಬಿಟ್ಟು ಆಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ನಾನು. ಇದಕ್ಕೆ ಇವಾಗ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಆಮೇಲೆ ತೆಂಗಿನೆಣ್ಣೆ, ಇದು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಈ ಓಡರೊಟ್ಟಿ ಮಾಡೋದಕ್ಕೆ. ನಾವು ಇದೊಂದು 3 ಟೇಬಲ್ ಸ್ಪೂನ್ನಷ್ಟು ನಾನು ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ. ಈ ತೆಂಗಿನೆಣ್ಣೆ ಹಾಕಿದರೆ ನಿಮಗೆ ಓಡರೊಟ್ಟಿ ತೆಗೆಯುವಾಗ ಸ್ವಲ್ಪ ಈಸಿಯಾಗಿ ತೆಗಿಲಿಕ್ಕೆ ಸಹ ಬರ್ತದೆ. ಹಾಗೆ ತುಂಬ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ತದೆ ಇದು ತೆಂಗಿನೆಣ್ಣೆ ಹಾಕಿದರೆ. ಈಗ ಇದನ್ನೊಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನು ನೀವು ಇದಕ್ಕೆ ನೀರು ಹಾಕಬೇಕಾಗ್ತದೆ. ನೀರು ಎಷ್ಟು ಹಾಕ್ತೇನೆ ಅಂತೇಳಿ ನಾನು ತೋರಿಸ್ತೇನೆ ನಿಮಗೆ. ಎಷ್ಟು ಕನ್ಸಿಸ್ಟೆನ್ಸಿ, ಕರೆಕ್ಟಾದ ಒಂದು ಕನ್ಸಿಸ್ಟೆನ್ಸಿ ಅಂದರೆ ಎಷ್ಟು ಬರಬೇಕು ಅಂತೇಳಿ ನಾನು ಕರೆಕ್ಟಾಗಿ ತೋರಿಸ್ತೇನೆ ನಿಮಗೆ. ನೋಡಿ, ಇವಾಗ ನಿಮಗೆ ಕಾಣ್ತಾ ಇರ್ಬೋದು, 1.5 ಗ್ಲಾಸ್ನಷ್ಟು ನೀರು ಹಾಕಿದ್ದೇನೆ ನಾನು. ಈಗ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕಾಗ್ತದೆ. ಇದಕ್ಕಿಂತ ತೆಳ್ಳಗೂ ಬೇಡ, ಇದಕ್ಕಿಂತ ದಪ್ಪಗೂ ಬೇಡ. ಇದೇ ಪರ್ಫೆಕ್ಟ್ ಆದ ಇದು ಕನ್ಸಿಸ್ಟೆನ್ಸಿ ಅಂದರೆ ಇದೆ. ಓಕೆ, ಇವಾಗ ನೋಡಿ ಒಳ್ಳೆ ಚೆನ್ನಾಗಿ ಉರಿತಾ ಉಂಟು. ಚೆನ್ನಾಗಿ ಬೆಂಕಿ ಹೊತ್ಕೊಳ್ಬೇಕಾಗ್ತದೆ. ಇದಕ್ಕೆ ಮಾತ್ರ ಬೆಂಕಿ ಕಡಿಮೆ ಆಗಬಾರ್ದು. ಹಾಗೆ ಅಂತೇಳಿ ಬೆಂಕಿ ಜಾಸ್ತಿ ಕೂಡ ಆದರೆ ಎಲ್ಲ ಕಪ್ಪಾಗ್ತದೆ ಅಡಿಭಾಗ ರೊಟ್ಟಿದು. ಒಂದೇ ರೀತಿ ಬೆಂಕಿ ಉರಿತಾ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ ಓಡರೊಟ್ಟಿ. ಇದೀಗ ಹೆಂಚು ನೋಡಿ, ಇದು ಲೆವೆಲ್ ಇರೋವಂಥ ಹೆಂಚು ತಗೊಂಡಿದ್ದೇನೆ ನಾನು. 2 ಟೈಪಿದ್ದು ಬರ್ತದೆ. ಇನ್ನೊಂದು ಗುಂಡಿರ್ತದೆ ಮಿಡ್ಲು ಭಾಗದಲ್ಲಿ, ಅದು ಕೂಡ ನೀವು ತಗೊಂಡು ಮಾಡ್ಬೋದು. ಆದರೆ ಈ ಥರ ಹೆಂಚು ತಗೊಂಡು ಮಾಡೋದ್ರಿಂದ ಚೆನ್ನಾಗಾಗ್ತದೆ ಓಡರೊಟ್ಟಿ. ಈಗ ಚೆನ್ನಾಗಿ ಬಿಸಿ ಆಗಬೇಕು ಮಾತ್ರ. ನಾವು ರೊಟ್ಟಿ ಹೊಯ್ಬೇಕಾದ್ರೆ ಉಂಟಲ್ಲ, ತುಂಬ ಚೆನ್ನಾಗಿ ಬಿಸಿಯಾದ ನಂತರನೇ ನಾವು ಹಿಟ್ಟನ್ನು ಹಾಕಬೇಕಾಗ್ತದೆ. ಈಗ ಬಿಸಿಯಾಗಿದೆ, ಚೆನ್ನಾಗಿ ಬಿಸಿಯಾಗಿದೆ ಈ ರೊಟ್ಟಿ ಕಾವಲಿ ಏನಿದೆ ಇದು. ಈಗ ಇದಕ್ಕೆ ನೋಡಿ ನಾನು ಒಂದು ಸಲ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೌಟ್ ಫುಲ್ಲು ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಒಂದು ಸ್ವಲ್ಪ ರೌಂಡ್ ಶೇಪಿಗೆ ಕೊಡ್ತಾ ಇದ್ದೇನೆ ಇದನ್ನು. ಸ್ವಲ್ಪ ಹೊತ್ತು ಬಿಡಿ. ನೀವು ಹಾಕಿದ ಕೂಡಲೇ ಮುಚ್ಚಲಿಕ್ಕೆ ಹೋಗಬೇಡಿ. ಸ್ವಲ್ಪ ಈ ರೀತಿ ಕನಕನ್ನು ಬರ್ತದಲ್ವ ಇದರಲ್ಲಿ, ಆವಾಗ ನೀವು ಮುಚ್ಚಿದ್ರೆ ಸಾಕಾಗ್ತದೆ. ಈಗ ನೋಡಿ, ಈಗ ಮುಚ್ಚುತ್ತೇನೆ ನಾನು. ಒಂದು 2 ನಿಮಿಷದಷ್ಟು ಬೆಂದರೆ ಸಾಕು ಇದು. ಈಗ 2 ನಿಮಿಷ ಆಗಿದೆ, ನಂತರ ತೋರಿಸ್ತಾ ಇದ್ದೇನೆ ನೋಡಿ. ತುಂಬ ಚೆನ್ನಾಗಿ ಈ ಥರ ಕಣ್ಣು ಬರಬೇಕು ನೋಡಿ, ಆವಾಗಲೇ ರೊಟ್ಟಿ ಸಾಫ್ಟಾಗಿ ನಮಗೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗೋದು. ಇಲ್ಲಾಂದ್ರೆ ಒಂಥರ ಗಟ್ಟಿಯಾಗಿ ಬರ್ತದೆ. ತೆಗಿಲಿಕ್ಕೂ ಅಷ್ಟೇ ತುಂಬಾ ಈಸಿ ಉಂಟು ಫ್ರೆಂಡ್ಸ್, ಏನು ಕಷ್ಟ ಇಲ್ಲ ಇದನ್ನು ತೆಗಿಲಿಕ್ಕೆ ಕೂಡ ನಮಗೆ. ನೋಡಿ, ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಓಕೆ, ಹಾಗೆ ಇನ್ನೊಂದು ಸಲ ನಾವು ರೊಟ್ಟಿ ಹೊಯ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಬಟ್ಟೆ ತಗೊಂಡು ನೀವು ಅದನ್ನು ಚೆನ್ನಾಗಿ ಒಂದು ಸಲ ಒರೆಸ್ಕೊಳ್ಬೇಕಾಗ್ತದೆ. ನೋಡಿ, ಈ ಥರ ಹೀಗೆ ಒಂದು ಸಲ ಒರೆಸ್ಬಿಟ್ಟು ಆಮೇಲೆ ವಾಪಸ್ ನೀವು ಹಿಟ್ಟನ್ನು ಹಾಕಿದ್ರೆ ಆಯಿತು. ಈಗ ನೋಡಿ, ವಾಪಸ್ ನಾನು ಹಿಟ್ಟು ಹಾಕ್ತಾ ಇದ್ದೇನೆ. ನೀವು ಹಿಟ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ನೀವು ಹಿಟ್ಟು ಹಾಕ್ತಾ ಇರೋವಂಥ ಸೌಟಲ್ಲಿ ಇದನ್ನು ಲೈಟಾಗಿ, ಅಂದರೆ ತುಂಬ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದರೆ ಸ್ವಲ್ಪ ಕಣ್ಣು ಜಾಸ್ತಿ ಬೀಳ್ತದೆ ನೋಡಿ. ಈ ಥರ ಪ್ರೆಸ್ ಮಾಡೋದ್ರಿಂದ ನೀವು ಈ ಥರ ಲೈಟಾಗಿ ಫುಲ್ಲು ನೀವು ಪ್ರೆಸ್ ಮಾಡಿಬಿಟ್ಟು ನಂತರ ಮುಚ್ಚಿಬಿಡಿ. ಓಕೆ, ಇವಾಗ ನೋಡಿ ಇದನ್ನು ಕೂಡ ನಾನು ತೆಗೆದು ತೋರಿಸ್ತಾ ಇದ್ದೇನೆ. ತುಂಬ ಈಸಿಯಾಗಿ ಬರ್ತದೆ. ಯಾಕೆಂತ ಹೇಳಿದರೆ ನಾವು ತೆಂಗಿನ ಎಣ್ಣೆ ಹಾಕಿದ್ದೇವಲ್ವ, ಆದ್ದರಿಂದ ಇದು ತುಂಬ ಈಸಿಯಾಗಿ ನಮಗೆ ತೆಗಿಲಿಕ್ಕೆ ಬರೋದು. ಈಗ ಅಡಿಭಾಗ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೆ ಯಾವ ಥರ ಬಂದಿದೆ ಅಂತೇಳಿ. ಸ್ವಲ್ಪನೂ ಕಪ್ಪಾಗಲಿಲ್ಲ, ತುಂಬ ನೀಟಾಗಿ ಅಡಿಭಾಗ ಕೂಡ ಇದರದ್ದು ಬಂದಿದೆ ನೋಡಿ. ಈ ಥರ ಬಂದಿದೆ. ಈ ಥರ ಬರಬೇಕು. ಕಪ್ಪಾದರೆ ಅಷ್ಟು ಚೆನ್ನಾಗಾಗೋದಿಲ್ಲ ತಿನ್ನಲಿಕ್ಕೆ ಸಹ ನಮಗೆ. ಓಕೆ, ಇದೇ ಥರ ಎಲ್ಲ ರೊಟ್ಟಿ ಮಾಡಿ
ಇಟ್ಕೊಂಡದ್ದಾಗಿದೆ. ಈಗ ಈ ರೊಟ್ಟಿ ಜೊತೆಗೆ ತಿನ್ನಲಿಕ್ಕೆ ಒಂದು ಕಾಂಬಿನೇಷನ್ ಆಗಿ ನಾನು ಬಂಗುಡೆ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ. ನಮ್ಮ ತುಳುನಾಡಿನ ಒಂದು ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಕೂಡ. ಈಗ ಒಂದು ಬಂಗುಡೆ ಪುಳಿ ಮುಂಚಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ kg ಫ್ರೆಶ್ ಬಂಗುಡೆ ಮೀನು ತೊಗೊಂಡಿದ್ದೇನೆ. ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದೊಂದು ಬಂಗುಡೆ ಮೀನನ್ನು ಎರಡೆರಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 2 ಪೀಸ್ನ ಹಾಗೆ. ಆಮೇಲೆ 2 ಕಡ್ಡಿ ಇದು ಕರಿಬೇವು ತೊಗೊಂಡಿದ್ದೇನೆ. ನಂತರ ಒಂದು 2 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಮೆಂತ್ಯ, 1/4 ಟೀ ಸ್ಪೂನಷ್ಟು ಸಾಕಾಗ್ತದೆ, ಒಂದು 6 ಎಸಳು ಬೆಳ್ಳುಳ್ಳಿ, ಹಾಗೆ ಒಂದು ಸ್ವಲ್ಪ ಅರಿಶಿನ ಪೌಡ್ರು, ಆಮೇಲೆ ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ನಂತರ ಒಂದು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣ ಸಣ್ಣದಾಗಿ. ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ನಾನು ಈ ರೀತಿ ಸಿಪ್ಪೆ ಸುಲಿದು ನೋಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಂತರ ಒಂದು 15 ಬ್ಯಾಡಗಿ ಮೆಣಸು ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ನಾನು ಬೇರೆ ಏನು ಹಾಕ್ತಾ ಇಲ್ಲ ಇಲ್ಲಿ. ನೀವು ಬೇಕಾದರೆ ಖಾರ ಬೇಕಾದರೆ ಕರಿಮೆಣಸು ಹಾಕ್ಬೋದು, ಇಲ್ಲಾಂದರೆ ಗುಂಟೂರು ಮೆಣಸು ಕೂಡ ಇದ್ದರೆ ನೀವು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಂತರ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೇನೆ. ಈಗ ಇಲ್ಲಿ ಒಲೆಗೊಂದು ಪಾತ್ರೆ ಇಡ್ತಾ ಇದ್ದೇನೆ, ಮಣ್ಣಿನ ಪಾತ್ರೆ ಇಡ್ತಾ ಇದ್ದೇನೆ. ಈ ಪಾತ್ರೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ನಾವು ಇಂಗ್ರೀಡಿಯೆಂಟ್ಸನ್ನೆಲ್ಲ ಹುರ್ಕೊಳ್ಳಿಕ್ಕುಂಟು. ಓಕೆ, ಇವಾಗ ಪಾತ್ರೆ ಸ್ವಲ್ಪ ಬಿಸಿಯಾಗಿದೆ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಕಾಗ್ತದೆ ಎಣ್ಣೆ ಹಾಕ್ತಾ ಇದ್ದೇನೆ. ಯಾವುದೇ ಎಣ್ಣೆ ನೀವು ಹಾಕ್ಬೋದು, ನೀವು ಮನೇಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕಿಬಿಡಿ. ನಂತರ ಮೆಣಸು ಹಾಕುವ. ಮೆಣಸು ಚೆನ್ನಾಗಿ ರೋಸ್ಟ್ ಆಗಬೇಕು ಎಣ್ಣೆಯಲ್ಲಿ. ನೋಡಿ, ಮೆಣಸು ಚೆನ್ನಾಗಿ ರೋಸ್ಟ್ ಆದ ನಂತರನೇ ನಾವು ಇದಕ್ಕೆ ಉಳಿದ ಇಂಗ್ರೀಡಿಯೆಂಟ್ಸ್ನ ಹಾಕೋದು. ಈಗ ಇದಕ್ಕೆ ಕೊತ್ತಂಬರಿ ಹಾಕ್ತಾ ಇದ್ದೇನೆ, ಹಾಗೆ ಜೀರಿಗೆ, ಮೆಂತ್ಯ ಹಾಕಿಬಿಟ್ಟು ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ನಂತರ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೇನೆ. ಅದರಿಂದ ಒಂದು 2 ಟೇಬಲ್ ಸ್ಪೂನಷ್ಟು ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೇನೆ ನಾನು ಇದನ್ನೀಗ. ನೋಡಿ, ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಇದನ್ನೀಗ ನಮಗೆ ರುಬ್ಲಿಕ್ಕುಂಟು. ಅದಕ್ಕಿಂತ ಮೊದಲು ಇದಕ್ಕೆ ಹುಣಸೆ ಹಣ್ಣು ಮತ್ತು ಅರಿಶಿನ ಪೌಡ್ರ್ ಹಾಕಲಿಕ್ಕುಂಟು. ಅರಿಶಿನ ಪೌಡ್ರ್ ಹಾಕಿಬಿಟ್ಟು ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಲಿಕ್ಕೆ ನಾನೀಗ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಬಂದು ತೋರಿಸ್ತೇನೆ ನಿಮಗೆ ಮಸಾಲೆಯನ್ನು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಮಸಾಲೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಕಲರ್ ಕೂಡ ಕಾಣ್ತಾ ಉಂಟು. ಬ್ಯಾಡಗಿ ಮೆಣಸು ಹಾಕಿದರೆ ಹಾಗೆ ತುಂಬ ಚೆನ್ನಾಗಿ ಕಲರ್ ಬರ್ತದೆ. ಈಗ ವಾಪಸ್ ನಾನಿಲ್ಲಿ ಒಲೆಗೆ ಮಣ್ಣಿನ ಪಾತ್ರೆ ಇಟ್ಬಿಟ್ಟು ಇದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿಬಿಟ್ಟು ಈಗ ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಟಿದ್ದೇನಲ್ವ ಬೆಳ್ಳುಳ್ಳಿ, ಆ ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಫ್ರೈ ಆದ ನಂತರ ಅದನ್ನೀಗ ತೆಗೆದಿಡ್ತಾ ಇದ್ದೇನೆ. ಇದು ನಮಗೆ ಕೊನೆಗೆ ಹಾಕಲಿಕ್ಕೆ. ಓಕೆ, ಈಗ ಅದೇ ಪಾತ್ರೆಗೆ ಅದೇ ಎಣ್ಣೆಗೆ ಉಳಿದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈರುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಆಮೇಲೆ ಟೊಮೆಟೊ ಕೂಡ ಹಾಕ್ಕೊಳ್ಳಿ, ಒಂದೇ ಸಲಕ್ಕೆ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಮೆತ್ತಗಾಗಲಿ ಈರುಳ್ಳಿ ಮತ್ತು ಟೊಮೆಟೊ. ಈಗ ನೋಡಿ ಸ್ವಲ್ಪ ಫ್ರೈ ಆಗಿದೆ, ಸಾಕಿಷ್ಟು ಫ್ರೈ ಆದದ್ದು. ಈಗ ಇದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಎಲ್ಲ ಮಸಾಲೆಯನ್ನು ಈ ರೀತಿ ಹಾಕಿಬಿಟ್ಟು ನೀವು ಎಷ್ಟು ನಿಮಗೆ ತಿಕ್ನೆಸ್ ನೀವು ನಿಮ್ಮ ಅಂದಾಜಿನ ಮೇರೆಗೆ ನೀವು ನೀರು ಹಾಕ್ಕೊಂಡ್ಬಿಡಿ, ಎಷ್ಟು ತಿಕ್ ಬೇಕು ಅಂತೇಳಿ. ಕೆಲವರಿಗೆ ಜಾಸ್ತಿ ಗ್ರೇವಿ ಟೈಪ್ ಇದ್ದರೆ ಇಷ್ಟ ಆಗ್ತದೆ, ಇಲ್ಲ ಕೆಲವರಿಗೆ ಸ್ವಲ್ಪ ತೆಳು ಸಾರು ಥರ ಇದ್ರೂ ಚೆನ್ನಾಗಿ ಆಗ್ತದೆ. ನಿಮ್ಮ ಅಂದಾಜಿನ ಪ್ರಕಾರ ಹಾಕ್ಕೊಳ್ಳಿ. ನಾನು ತೋರಿಸ್ತೇನೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಇಟ್ಟಿದ್ದೇನೆ ಅಂಥೇಳಿ. ಓಕೆ, ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ಬೇಕಾದಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕೋ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನೋಡಿ ಕನ್ಸಿಸ್ಟೆನ್ಸಿ ಕಾಣ್ತಾ ಇರ್ಬೋದು, ನಾನು ಇಷ್ಟು ಕನ್ಸಿಸ್ಟೆನ್ಸಿಗೆ ಇಟ್ಟಿದ್ದೇನೆ. ಬೇಕಾದರೆ ಇನ್ನೂ ಸ್ವಲ್ಪ ನೀವು ನೀರು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇವಾಗ ಇದು ಚೆನ್ನಾಗಿ ಕುದೀಲಿ. ಒಂದು 5 ನಿಮಿಷ ಹೊತ್ತು ಕುದಿಲಿಕ್ಕೆ ಬಿಟ್ಟಿದ್ದೇನೆ ನಾನು ಇದನ್ನು. ನೋಡಿ, ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಕುದಿ ಬಂದ ನಂತರನೇ ನೀವು ಮೀನು ಹಾಕಬೇಕಾಗ್ತದೆ ಇದಕ್ಕೆ. ಈಗ ನಾನು ಕಟ್ ಮಾಡಿ ಇಟ್ಟಂತಹ ಬಂಗುಡೆ ಮೀನನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಹಾಕಿಬಿಟ್ಟು ಬೆಳ್ಳುಳ್ಳಿಯನ್ನು ನಾನು ಫ್ರೈ ಮಾಡಿ ಇಟ್ಟಿದ್ದೇನೆ ಅಲ್ವಾ ಎಣ್ಣೆಯಲ್ಲಿ, ಅದು ಹಾಕ್ತಾ ಇದ್ದೇನೆ. ನಂತರ ಕರಿಬೇವು ಹಾಕ್ತಾ ಇದ್ದೇನೆ. ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಲಿಕ್ಕಿಲ್ಲ, ಹಾಗೆ ನಾವು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಡಲಿಕ್ಕೆ. ಸಾಧಾರಣ ಒಂದು 6ರಿಂದ 7 ನಿಮಿಷ ಇದು ಕುದಿ ಬಂದರೆ ಸಾಕಾಗ್ತದೆ. ಅಷ್ಟೊತ್ತಿಗೆ ನಮಗೆ ಮೀನು ಕೂಡ ಬೆಂದಿರ್ತದೆ ಚೆನ್ನಾಗಿ. ಓಕೆ, ಇವಾಗ ನೋಡಿ ಒಂದು 5ರಿಂದ 6 ನಿಮಿಷ ಆಗಿದೆ. ನಾನೀಗ ತೋರಿಸ್ತಾ ಇದ್ದೇನೆ, ಚೆನ್ನಾಗಿ ಕುದೀತಾ ಉಂಟು ನೋಡಿ. ಇದೇ ರೀತಿ ಕುದಿ ಬಂದರೆ ಸಾಕಾಗ್ತದೆ. ಈಗ ನೀವು ಯಾವುದೇ ರೀತಿಯ ಸ್ಪೂನ್ ಹಾಕಿ ಮಿಕ್ಸ್ ಮಾಡಲಿಕ್ಕಿಲ್ಲ, ಈ ರೀತಿ ಕೈಯಲ್ಲೇ ಈ ಪಾತ್ರೆಯನ್ನು ಹಿಡ್ಕೊಂಡು ಮಿಕ್ಸ್ ಮಾಡಿದರೆ ಆಯಿತು.
ಓಕೆ, ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಪುಳಿ ಮುಂಚಿ ಬಂಗುಡೆಯದ್ದು. ಈಗ ತೆಗೆದಿರ್ತಾ ಇದ್ದೇನೆ, ಇದನ್ನು ಕೆಳಗಿಳಿಸ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ನೀವು. ನಿಮಗೆ ಮೀನು ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ, ತುಂಬ ಚೆನ್ನಾಗಿ ಕಲ್ಲರ್ ಕೂಡ ಬಂದಿದೆ. ಅಷ್ಟೇ ರುಚಿ ಅಂತೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಓಕೆ, ಇವಾಗ ಇದನ್ನು ನಾವು ಮಾಡಿಟ್ಟಂತಹ ಓಡ್ರೊಟ್ಟಿ ಇದೆ ಅಲ್ವಾ, ಆ ಓಡ್ರೊಟ್ಟಿ ಜೊತೆಗೆ ಸರ್ವ್ ಮಾಡೋದೊಂದು ಬಾಕಿ. ನೋಡಿ, ಈ ರೀತಿ ಓಡ್ರೊಟ್ಟಿ ಜೊತೆಗೆ ಈ ರೀತಿಯಾದಂತಹ ಒಂದು ಬಂಗುಡೆಯ ಪುಳಿ ಮುಂಚಿ ಇದ್ದರೆ ಉಂಟಲ್ವಾ, ತುಂಬಾ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಅದು ಈ ಮಳೆ ಎಲ್ಲ ಸಂಜೆ ಹೊತ್ತು ಮಳೆ ಬರ್ತಾ ಇರಬೇಕಾದ್ರೆ ಈ ರೀತಿ ನಮಗೆ ಬಿಸಿ ಬಿಸಿಯಾಗಿ ರೊಟ್ಟಿ ಮತ್ತು ಮೀನಿನ ಗಸಿ ಸಿಕ್ಕಿದರೆ ತುಂಬಾ ಖುಷಿಯಾಗುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು. ಇಷ್ಟ ಆಗಿದೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಓಕೆ, ಹಾಗಾದರೆ ಸಿಗ್ತೇನೆ ನಾನು ನಿಮಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಂದು ಚೆನ್ನಾಗಿರೋ ರೆಸಿಪಿ ಜೊತೆ. ಅಷ್ಟರ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.